ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಅಡುಗೆ ಅನ್ನೋದು ಕೇವಲ ಹೊಟ್ಟೆ ತುಂಬಿಸಲು ಮಾತ್ರವಲ್ಲ, ಅದೊಂದು ಪ್ರೀತಿ ಮತ್ತು ರುಚಿಯ ಒಂದು ಸುಂದರ ಸಮ್ಮಿಲನ ಅಂತ ಹೇಳ್ತಾ, ನಮ್ಮ ಇವತ್ತಿನ ಕಿಚನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ದೇವಿಕಾ ಅವರು ಯಾವ ರೀತಿಯ ರುಚಿಕರವಾದ ಅಡುಗೆಯನ್ನು ಮಾಡುತ್ತಾರಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿ. ಓಕೆ, ಎಲ್ಲಿಂದ ಬಂದಿದ್ದೀರಿ ಮೇಡಮ್? ನಾವು ಸುರತ್ಕಲ್ನಿಂದ ಬಂದಿದ್ದೀರಿ. ಯಾವ ರೀತಿ ಒಂದು ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಿ? ಇವತ್ತು ನಾನೊಂದು ಡೆಸರ್ಟ್ ಮಾಡಲಿಕ್ಕಿದ್ದೇನೆ. ಓಕೆ, ಡೆಸರ್ಟ್ ಇನ್ನೊಂದು ಸ್ಟಾರ್ಟರ್ ಮಾಡಲಿಕ್ಕಿದ್ದೇನೆ. ಸ್ಟಾರ್ಟರ್ ಮತ್ತೆ ಡೆಸರ್ಟ್, ಇದು ರೆಸ್ಟೋರೆಂಟ್ ನಮ್ಮ ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ? ಓಕೆ, ಡೆಸರ್ಟ್ ಅಂದರೆ ಯಾವ ರೀತಿ ಮಾಡ್ತೀರಾ? ಸ್ವಲ್ಪ ಯುನೀಕ್ ಆಗಿ ಮಾಡುವ ಓಕೆ ಹೇಳಿದರೆ ಸ್ವಲ್ಪ ನಾವು ಹೆಲ್ದಿ ವೈಸ್ ಕೂಡ ನೋಡಬೇಕಿದ್ರೆ ಡೆಸರ್ಟ್ ಅಂದರೆ ಈಗ ತುಂಬ ಮಂದಿ ಹೆದರ್ತಾರೆ ಅಂದರೆ ಹೇಳಿದರೆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬಟ್ ನಾನೀಗ ಯೂಸ್ ಮಾಡುವ ಮೇನ್ ಇಂಗ್ರೀಡಿಯೆಂಟ್ ಓಕೆ ಬೀಟ್ರೂಟ್ ಆಗಿರ್ತದೆ. ಓ ಮೈ ಗಾಡ್, ಇವತ್ತು ನಮಗೆ ಬೀಟ್ರೂಟ್ ಇಂದ ಡೆಸರ್ಟ್. ಹೌದು, ಬೀಟ್ರೂಟ್ ಇದು ಹೆಲ್ದಿ ಮೆಷನ್ ನೋಡಿಕೊಂಡು ಬೀಟ್ರೂಟ್ ಇದು ಡೆಸರ್ಟ್ ಹಲ್ವಾ ಮಾಡುವ. ಓಕೆ ರೈಟ್, ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕಿಚನ್ನಿಗೆ. ಓಕೆ ಮ್ಯಾಮ್, 2 ಡಿಶ್ ಹೇಳಿದ್ರಿ. ಮೊದಲಿಗೆ ಯಾವ್ದು ಮಾಡ್ತಿದ್ದೀರಾ? ಮೊದಲು ನಾವು ಸ್ವೀಟ್ ಇಂದ ಸ್ಟಾರ್ಟ್ ಮಾಡುವ. ಸ್ವೀಟ್ ಇಂದ. ಓಕೆ, ನಮ್ದು ಅಂದ್ರೆ ಬೀಟ್ರೂಟ್ ಇದು ಹಲ್ವಾ. ಓಕೆ, ಏನು ಕೊಡ್ಲಿ ಈಗ ಸ್ಟಾರ್ಟ್ ಮಾಡಲಿಕ್ಕೆ? ಒಂದು ಬನ್ನತ್. ಗ್ಯಾಸ್ ಆನ್ ಮಾಡುವ? ಗ್ಯಾಸ್. ಮೊದಲಿಗೆ ಸ್ವಲ್ಪ ಗೀ ಹಾಕಿ. ಓಕೆ, ನಾವು ನಮ್ಮ ಅಡುಗೆ ಮನೆಯಲ್ಲಿ ಬೆಳೆಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಮೊದಲು ನಾವು ಕ್ಯಾಶು ನಟ್ಸನ್ನೆಲ್ಲ ಸ್ವಲ್ಪ ಕೆಂಪು ಬಣ್ಣ ಬರುವ ಹಾಗೆ ಫ್ರೈ ಮಾಡಿ. ಓಕೆ, ಕ್ಯಾಶು ಮತ್ತು ಬಾದಾಮ್ ತಗೊಂಡು. ಹೌದು ಹೌದು. ಇದೊಂಥರ ಸ್ಪೆಷಲ್ ಆಗಿದೆ, ಅಂದರೆ ಬೀಟ್ರೂಟ್ ಸ್ವಲ್ಪ ಯೂನಿಕ್ ಆಗಿದೆ. ಆ್ಯಕ್ಚುಲಿ ನಾವು ಕ್ಯಾರೆಟ್ ಇಂದ ಮಾಡ್ತೇವೆ, ಹೌದು ಹೌದು, ಬೇರೆ ವೆಜಿಟೇಬಲ್ಸ್ ಇಂದ ಹೌದು ಮಾಡ್ತೇವೆ. ಹೌದು. ಅಂದರೆ ಇದು ನೀವೇ ಟ್ರೈ ಮಾಡಿದ್ದ ಅಂದರೆ ಇನೋವೇಟ್ ಅಲ್ಲ, ನನ್ನ ನೇಬರ್ ಥ್ಯಾಂಕ್ಸ್ ಟು ಪುಷ್ಪ ಆಂಟಿ, ಅವರು ನನಗೆ ಫಸ್ಟ್ ಟೈಮ್ ಮಾಡಿಕೊಟ್ಟ ಒಂದು ರೆಸಿಪಿ ಇದು. ಓಕೆ, ಸೊ ಅವರ ಡಿಶ್ ಅನ್ನು ನೀವು ಹೌದು ಅವರಿಂದ ಹೌದು ಕೇಳಿ ಹೌದು ಹೌದು ಕಲಿಸಿಕೊಟ್ಟಿದ್ದೀರಿ. ಈಗ ಕೆಂಪು ಬಣ್ಣ ಬರ್ತಾ ಉಂಟು. ಓಕೆ, ಸಿಮ್ಮಲ್ಲಿ ಈಗ ನಾವು ಪ್ಯಾನ್ ಹಾಕಿ. ಓಕೆ, ಇರಲಿ ಅದಾಗಿ. ಇನ್ನು ಅದೇ ಉಳಿದಿರುವ ತುಪ್ಪಕ್ಕೆ Okay. ನಾವು ಈಗ ಬೀಟ್ರೂಟನ್ನು ಹಾಕ್ತಿದ್ದೇವೆ. Okay. ಇದನ್ನು ಸ್ವಲ್ಪ ಹೊತ್ತು ಇದನ್ನು ಹುರಿಬೇಕು, ಯಾಕಂತ ಹೇಳಿದ್ರೆ ಇಲ್ಲಿರುವ ಹಸಿ ವಾಸನೆ ಹೋಗಬೇಕು. ಓಕೆ, ಈಗ ನಾನು ಇದರಲ್ಲಿ ಒಂದು ಬೀಟ್ರೂಟನ್ನು ತಗೊಂಡಿದ್ದೇನೆ. ಓಕೆ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಗೊಳ್ಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕು. ಅಂದರೆ ಅದು ಹಸಿ ಒಂದು 5 ನಿಮಿಷ ಉಳಿದ್ರೆ ಸಾಕಾಗ್ತದೆ, ಹಸಿ ವಾಸನೆ ಹೋಗುವವರೆಗೆ. ಅದನ್ನು ಚಿಕ್ಕದಾಗಿ ತುರಿಬೇಕು. ಅಂದರೆ ಅದು ಬೇಗ ಮತ್ತೆ ಬೇಯ್ತದೆ. ಬೇಗ ಬೇಯ್ತದೆ, ಮತ್ತು ಸ್ವಲ್ಪ ಅಲ್ವಾ ಅಂತ ಹೇಳಿದ್ರೆ ಸ್ಮೂತ್ ಆಗಿರ್ತದೆ. ಹೌದು, ಬಾಯಿಗೆ ಸಿಕ್ಕಲಿಕ್ಕೆ ಅಂದರೆ ನಾವು ತಿನ್ನುವಾಗಲೇ ಅದು ಬರಬೇಕು ಫ್ಲೇವರ್. ಓಕೆ ಮ್ಯಾಮ್, ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಸದ್ಯಕ್ಕೆ ಹೌಸ್ ವೈಫ್. ಆ್ಯಕ್ಚುಲಿ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೆ. ಓಕೆ, ಯಾವುದು ಒಂದು ಸಬ್ಜೆಕ್ಟಲ್ಲಿ? ನಂದು ಅಕೌಂಟೆನ್ಸ್. ಓ ಮೈ ಅಕೌಂಟ್ಸ್ ಲೆಕ್ಚರ್ ಹೇಳುವಾಗೆ, ಅಂದರೆ ಇದರ ಲೆಕ್ಕದಲ್ಲೆಲ್ಲ ನೀವು ತುಂಬ ಶಾರ್ಪ್ ಆಗಿರ್ತೀರಿ. ಇನ್ನು ಇದಕ್ಕೆ ನಾನು ಒಂದು ಬೀಟ್ರೂಟ್ ತಗೊಂಡಿದ್ದೇನೆ. ಅದಕ್ಕೆ 1 ಲೋಟ ಆಗುವಷ್ಟು ಹಾಲು ತಗೊಂಡು ಅದರಲ್ಲಿ ಇನ್ನು ಬೇಯಿಸ್ಬೇಕು ಇದನ್ನು. ಮತ್ತೆ ಹಾಲು ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಹಾಕ್ಬೋದು ಬೇಕಿದ್ರೆ. ಈಗ ಹಾಲು ಹಾಕ್ತಿದ್ದೇನೆ, ಸ್ವಲ್ಪ ಹಾಲು ಹಾಕಿ ಬೇಯಿಸುವ. ಆ್ಯಕ್ಚುಲಿ ಈಗ ಡಯಟ್ ಕಾನ್ಶಿಯಸ್ ಅಲ್ಲೆಲ್ಲ ಇರ್ತಾರೆ, ಸ್ವೀಟ್ ಮುಟ್ಬಾರ್ದು, ಅಂದರೆ ಡಯಟ್ ಅವ್ರದ್ದು ಇದಾಗ್ತದೆ. ಆ ಥರ ಇರುವವರಿಗೆಲ್ಲ ಇದನ್ನೊಂದು ಸ್ವಲ್ಪ ತಿನ್ಬಹುದು. ಹೌದು, ಈ ಕಡೆ ಹೆಲ್ದಿನೂ ಆಗಿರುತ್ತೆ. ಹೌದು, ಸ್ವಲ್ಪ ಹೊತ್ತು ಬೇಯಲಿ. ಲಿಡ್ ಕ್ಲೋಸ್ ಮಾಡಬೇಕಾ? ಒಮ್ಮೆ ಕ್ಲೋಸ್ 2 ಮಿನಿಟ್ಸ್ ಕ್ಲೋಸ್ ಮಾಡಿ.
ಸಿಮ್ಮಲ್ಲಿ ಸಿಮ್ಮಲ್ಲಿ. ಈಗ ಇದು ಬೇಯುವಷ್ಟರಲ್ಲಿ ನಾವು ಏಲಕ್ಕಿಯನ್ನು ಪುಡಿ ಮಾಡ್ಕೊಳ್ಳುವ. ಹಾಗೆ ಕೂಡ ಹಾಕ್ಬಹುದು, ಆದರೆ ಪುಡಿ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಓಕೆ, ಏಲಕ್ಕಿ ಮತ್ತೆ ಸಕ್ಕರೆ. ಓಕೆ, ನೋಡುವ. ಓಕೆ, ಆಲ್ಮೋಸ್ಟ್ ಬೆಂದಿದೆ, ಹೋಗಿದೆ. ಬೇಕಿದ್ರೆ ಸ್ವಲ್ಪ ಹಾಲು ಹಾಕ್ಬಹುದು. ಇನ್ನು ಆ್ಯಡ್ ಮಾಡ್ತಾ ಇದ್ದೆ. 1 ಲೋಟ ಸಾಕಾಗ್ತದೆ. ಅದು ಬೆಂದಷ್ಟು ನಿಮಗೆ ಸ್ಮೂತ್ ಆಗಿ ಸಿಗ್ತದೆ. ಹೌದು, ಆಕ್ಚುಲಿ ನಾವು ಕ್ಯಾರೆಟ್ ಅನ್ನ ಇದೇ ತರ ಮಾಡ್ತೇವೆ. ಸೇಮ್ ಅಂದ್ರೆ ನಮಗೆ ಬೀಟ್ರೂಟ್ ಯಾವ ರೀತಿ ಬರುತ್ತೆ ಅಂತ ಫ್ಲೇವರ್ ಟೇಸ್ಟ್ ಗೊತ್ತಿರಲ್ಲ. ಅಂದ್ರೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಈಗ ಇನ್ನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಕೊಳ್ತೇನೆ. ಇಲ್ಲಿ ನಾನು ಸಕ್ಕರೆ ಪ್ರಮಾಣ ಕಮ್ಮಿ ತಗೊಳ್ತಿದ್ದೇನೆ. ಯಾಕಂತ ಹೇಳಿದರೆ ಅದರ ಬದಲು ನಾನು ಹಾಲು ಕೋವಾ ತಗೊಳ್ತಿದ್ದೇನೆ. ಓಕೆ, ಹಾಗಾಗಿ ನಾನು ಸಕ್ಕರೆ ಪ್ರಮಾಣ ಕಮ್ಮಿ ತಗೊಳ್ತಿದ್ದೇನೆ. ಈಗ ನಾನು ಇಲ್ಲಿ ಒಂದು 3 ಸ್ಪೂನ್ ಸಕ್ಕರೆ ಹಾಕಿ ಕೊಳ್ತಿದ್ದೇನೆ. ಸಕ್ಕರೆ ಮತ್ತೆ ನಮಗೆ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಬೋದು. ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾದರೆ ಹೌದು, ಹಾಗೆ ಸಕ್ಕರೆ ಹಾಕದೆ ಹಾಲು ಕೋವದಲ್ಲಿ ಕೂಡ ಮಾಡಬಹುದು. ಸ್ವೀಟ್ ಇಷ್ಟ ಇಲ್ಲದವರಿಗೆ, ಅಂದರೆ ಶುಗರ್ ಕಮ್ಮಿ ಬಳಸುವವರಿಗೆ. ಈಗ ಇದಕ್ಕೆ ನಾವು ಹಾಲು ಕೋವಾ ಹಾಕಿಕೊಳ್ತಿದ್ದೇವೆ. ಅದರಲ್ಲಿ ಸ್ವೀಟ್ನೆಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿ. ಹೌದು. ಟೆಕ್ಸ್ಚರ್ ಕೂಡ ಸ್ವಲ್ಪ ಹಲ್ವಾ ಥರನೇ ಬರುತ್ತೆ. ಹೌದು. ಇದನ್ನು ಹಾಕಿ ಇದು ಮೆಲ್ಟ್ ಆಗುವವರೆಗೆ. ನೀವೀಗ ಮ್ಯಾಮ್ ಅಂದರೆ 1 ಕಪ್ ಹಾಲು ತಗೊಂಡ್ರಿ, 3 ಸ್ಪೂನ್ ಹೌದು ಶುಗರ್ ಹಾಕಿದ್ರಿ. ಕೋವಾ ಎಷ್ಟು ಪ್ರಮಾಣ? ಅರ್ಧ ಕಪ್ನಷ್ಟು ಕೋವಾ ಹಾಕುವ. ಮತ್ತೆ ನೀವು ಸಕ್ಕರೆ ಕಮ್ಮಿ ಬಳಸಿದ್ರೆ ಕೋವಾ ಸ್ವಲ್ಪ ಜಾಸ್ತಿ ಬಳಸಿ. ಹಾಗೆ ಓಕೆ, ಆಗ್ತಾ ಬಂತು. ಇಲ್ಲಿ ಇನ್ನು ಇದಕ್ಕೆ ಸ್ವಲ್ಪ ನಾವು ತುಪ್ಪ ಹಾಕಿಕೊಳ್ಳುವ. ಓಕೆ, ಅಂದರೆ ಮಾಡ್ತಾ ಇರುವಾಗಲೇ ಸ್ವಲ್ಪ ತುಪ್ಪ ಹಾಕುವ. ಸಾಕು, ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹೌದು. ಇನ್ನು ಇದಕ್ಕೆ ನಾವು ಪುಡಿ ಮಾಡಿರುವಂಥ ಏಲಕ್ಕಿಯನ್ನು ಹಾಕಿಕೊಳ್ಳಿ. ಮನೆಯಲ್ಲಿ ಹಬ್ಬ ಎಲ್ಲ ಬರುವಾಗ ಬೇರೆ ಹಲ್ವಾ ಮಾಡೋದಕ್ಕಿಂತ ಇದು ಕೂಡ ಮಾಡಬಹುದು. ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ನಾವು ಕ್ಯಾರೆಟ್ ಹಲ್ವಾ, ಕಾಶಿ ಹಲ್ವಾ ಹೀಗೆ ಮಾಡ್ತಾ ಇರ್ತೇವೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬಹುದು. ಇದಿಲ್ಲಿ ತಳ ಬಿಡ್ತಾ ಉಂಟು ಅಂತ ಹೇಳಿದ್ರೆ ಆಗ್ತಾ ಬಂತು. ಇನ್ನು ನಾವು ಇದಕ್ಕೆ ನಾವು ಹುರಿದಿರುವಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ದ್ರಾಕ್ಷಿ ಕೂಡ ಹಾಕಬಹುದು. ಅದ್ರಲ್ಲಿ ಸ್ವಲ್ಪ ಹುಳಿ ಟೇಸ್ಟ್ ಇರುವುದರಿಂದ ಅದಕ್ಕೆ ನಾವು ನೀವಂದ್ರೆ ಬೀಟ್ರೂಟ್ ನಿಮಗೆ ಇಷ್ಟನಾ ಇಲ್ಲ ಸ್ವೀಟ್? ನಿಜವಾಗಿ ಬೀಟ್ರೂಟ್ ನನಗೆ ಇಷ್ಟ ಇಲ್ಲ. ಅಂದರೆ ಇಷ್ಟ ಇಲ್ಲ. ಸ್ವೀಟ್ ನಾನು ಮೊದಲು ಆಂಟಿ ನನಗೆ ಕೊಟ್ಟಾಗ ನನಗೆ ಗೊತ್ತಾಗ್ಲಿಲ್ಲ ಇದು ಯಾವ ಸ್ವೀಟ್ ಅಂತ ಹೇಳಿದ್ರೆ. ಅಂದ್ರೆ ಅವನಿಗೆ ಹೇಳೂ ಇಲ್ಲ ಅವರು ಟೇಸ್ಟ್ ಮಾಡಿ ಹೇಳು ಅಂದ್ರು. ಆಗ ತುಂಬಾ ಖುಷಿ ಆಯ್ತು. ಹಾಗಂದ್ರೆ ಬೀಟ್ರೂಟ್ ಯಾರಿಗೆಲ್ಲ ಇಷ್ಟ ಇಲ್ಲ ಅವ್ರಿಗೆ ಈ ತರ ಮಾಡಿ ಕೊಡ್ಬಹುದು, ಮಕ್ಕಳಿಗೆಲ್ಲ ಕೊಡ್ಬಹುದು. ಹೌದು, ಸಕ್ಕರೆ ಬೆರೆಸದೆ ಕೋವಾ ಹಾಕಿ ಕೊಡ್ಬೋದು. ಸಾಕು, ಇದು ಆಗಿದೆ. ಗ್ಯಾಸ್ ಆಫ್ ಸರ್ವ್ ಮಾಡ್ಕೊಳ್ಳೋಣ. ಹೌದು ಸರಿ. ಈಗ ಬಿಸಿ ಬಿಸಿಯಾದ ಹೆಲ್ದಿ ಆಗಿರುವಂತಹ ಬೀಟ್ರೂಟ್ ಹಲ್ವಾ ನಿಮಗಾಗಿದೆ. ಟೇಸ್ಟ್ ಮಾಡಿ ಸೋ ಮಚ್ ಮ್ಯಾಮ್. ಹೆಲ್ದಿ ಆದಂಥ ಡಿಶ್ ನಮಗೆ ಮಾಡಿಕೊಟ್ಟಿದ್ದೀರಿ. ನೋಡುವ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸರ್ ಓಕೆನಾ?
ನೋಡಿದ್ರಲ್ಲ ವೀಕ್ಷಕರೇ, ಬೀಟ್ರೂಟ್ ಅಂದರೆ ನಾವು ಜಾಸ್ತಿಯಾಗಿ ಜ್ಯೂಸ್ ಮಾಡ್ಕೊಳ್ತೇವೆ, ಪದಾರ್ಥ ಮಾಡ್ಕೊಳ್ತೇವೆ. ಆದರೆ ಇದಂತೂ ಯೂನಿಕ್ ಆಗಿದೆ. ಇದರಲ್ಲಿ ನಾವು ಹಲ್ವಾ ಕೂಡ ಮಾಡ್ಕೊಳ್ಬೋದು ಅಂತ ನಮಗೆ ನಮ್ಮ ಇವತ್ತಿನ ಗೆಸ್ಟ್ ಆದವರು ಹೇಳಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಬೀಟ್ರೂಟ್ ಹಲ್ವಾ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಗೋಡಂಬಿ ಬಾದಾಮಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ 1 ಕಪ್ ತುರಿದ ಬೀಟ್ರೂಟ್ ಅನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆನಂತರ ಸ್ವಲ್ಪವೇ ಹಾಲು ಸೇರಿಸಿ ಬೇಯಿಸಿ. ಬೀಟ್ರೂಟ್ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ, ಖೋವಾ, ಸ್ವಲ್ಪ ತುಪ್ಪ, ಏಲಕ್ಕಿ ಪುಡಿ ಸೇರಿಸಿ 1 ಮುದ್ದೆ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಹುರಿದಿಟ್ಟ ಗೋಡಂಬಿ ಬಾದಾಮಿಯನ್ನು ಸೇರಿಸಿ. ಈಗ ಬಿಸಿಯಾದ ರುಚಿಕರವಾದ ಬೀಟ್ರೂಟ್ ಹಲ್ವಾ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.